ಸುರೇಶ್ ರಾಯರು ಮತ್ತು ರೋಹಿತ್ ಕುಮಾರ್ ಕಟೀಲ್ ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು. ಅವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸರಸ್ವತಿ ಸದನದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಡಾಕ್ಟರ್ ಸುರೇಶ್ ರಾವ್ ಅಭಿಮಾನಿಗಳ ವತಿಯಿಂದ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ನಮ್ಮ ಸಮಾಜಕ್ಕೆ ಇವರೆಲ್ಲರೂ ಕೂಡ ಒಂದು ದಾರಿದೀಪ. ಇಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಹುಟ್ಟಿ ಬರಲಿ, ನಮ್ಮ ಸಮಾಜ ಇನ್ನಷ್ಟು ಬೆಳೆಯುವಂತಾಗಲಿ. ಅಂತಹ ಎಲ್ಲರಿಗೂ ಕೂಡ ತಾಯಿಯ ಅನುಗ್ರಹದ ಶ್ರೀರಕ್ಷೆಯಿಂದ ಹಿಂದೆ ಸದಾಯಿರಲಿ ಅಂತ ಆಶಿಸಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೃಷ್ಣನ ಕ್ಷಪಣನ ಅನುಗ್ರಹ ಪ್ರಾರ್ಥಿಸ್ತಾ ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುರೇಶ್ ರಾವ್ ಕಟೀಲ್ ಅವರಿಗೆ ಸನ್ಮಾನ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರೋಹಿತ್ ಕುಮಾರ್ ಕಟೀಲ್ ಅವರಿಗೆ ಗೌರವಾರ್ಪಣೆ ನಡೆಯಿತು. ಈ ಸಂದರ್ಭ ಮುಲ್ಕಿ ಮೂಡಬಿದ್ರಿಯ ಶಾಸಕ ಉಮಾನಾಥ್ ಕೋಟ್ಯಾನ್, ಕರ್ನಾಟಕ ಬ್ಯಾಂಕಿನ ಸಿಇಒ ಮಹಾಬಲೇಶ್ವರ್ ಭಟ್, ದೇವಳದ ಮುಕ್ತೇಸರದ ವಾಸುದೇವ ಸರಣ್ಣ, ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡೆತೂರು ಗುತ್ತು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ ಎಂಪಿ ಪುರಾಣಿಕ್, ಪತ್ರಿಕಾ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಪಿಎಸ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷರಾದ ಹರಿಕೃಷ್ಣ ಪುನರೂರು, ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ, ಬಿಜೆಪಿ ರಾಜ್ಯಾಧ್ಯಕ್ಷ ಸುದರ್ಶನ್, ಲಕ್ಷ್ಮೀನಾರಾಯಣ್ ಆಸರಣ, ವೆಂಕಟರಮಣ ಆಸರಣ, ಕಮಲಾದೇವಿ ಪ್ರಸಾದ್ ಆಸರಣ ಮತ್ತಿತರರು ಉಪಸ್ಥಿತರಿದ್ದರು. ಹರಿನಾರಾಯಣ ಆಸರಣ ಅಭಿನಂದನಾ ಭಾಷಣಗಿದ್ರು. ಅಭಿನಂದಿಸಿದ್ದಾರೆ. ಇದಕ್ಕಿಂತ ದೊಡ್ಡ ರಾಜ್ಯೋತ್ಸವ ಪ್ರಶಸ್ತಿ ಏನು ಬೇಕು? ಆದ್ರಿಂದ ಈ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗಿ ಆದರೂ ಇಬ್ಬರಿಗೆ, ಅದು ಕೊಟ್ಟದೇ ಆದರೂ ಕಟೀಲ ದೇವರು, ಅವಳೇ ನಮಗೆ ಕಾರಣಿಕರು. ಅದರಲ್ಲಿ ಒಬ್ಬ ಸೂತ್ರಧಾರ ನಾನಾದರೂ ಅದನ್ನು ಕಾರ್ಯನಿರ್ವಹಣೆ ಮಾಡಿದವರು ಮಣಿಪಾಲದವರು. ಈ ಪ್ರಾಜೆಕ್ಟಿಗೆ ಸಿಕ್ಕಿದ್ದು ಮಣಿಪಾಲ್ ದುರ್ಗಾ ಸಂಸ್ಕೃತ ಮಣಿಪಾಲ್ ಹಾಸ್ಪಿಟಲ್. ಆದ್ದರಿಂದ ಈ ನಮ್ಮ ಮನಸ್ಸಿನಲ್ಲಿದ್ದದನ್ನು ಈಡೇರಿಸುವಲ್ಲಿ ಅದನ್ನು ಕಾರ್ಯರೂಪವಾಗಿ ಮಾಡಿದವರು ಮಣಿಪಾಲದವರ ಆ ಕಾರಣ ನನ್ನೊಟ್ಟಿಗೆ ಅವರು ಇದಕ್ಕೆ ಅರ್ಹರು ಅಂತ ಹೇಳಿ ನನಗೆ ಅನಂತ ಪದ್ಮನಾಭಾಸರಣ್ಣ ಸ್ವಾಗತಿಸಿ ಧನ್ಯವಾದ ಸಮರ್ಪಿಸಿದ್ರು. ನಿತೇಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಅರುಣ್, ವಿ4 ನ್ಯೂಸ್, ಮುಲ್ಕಿ.